ನಾಲ್ಕನೇದಾಗಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಹೌದು. ಧರ್ಮ ಎನ್ನುವುದು ವ್ಯಕ್ತಿಯ ವೈಯಕ್ತಿಕ ವಿಚಾರ, ಹೌದು, ಪರ್ಸನಲ್ ಮ್ಯಾಟರ್ ಅಂತ ಹೇಳ್ತೇವೆ. ಯಾವುದೇ ವ್ಯಕ್ತಿ ಯಾವುದೇ ಧರ್ಮದಲ್ಲಿ ಹುಟ್ಟಿರ್ಬೋದು, ಯಾವುದೇ ಧರ್ಮವನ್ನು ಪಾಲನೆ ಮಾಡ್ಬೋದು, ಅಥವಾ ಆ ಧರ್ಮ ಬೇಡ ಅಂತ ಇದ್ರೆ ಇನ್ನೊಂದು ಧರ್ಮಕ್ಕೆ ಅವ ವರ್ಗಾವಣೆ ಆಗ್ಬೋದು. ಧಾರ್ಮಿಕ ಸ್ವಾತಂತ್ರ್ಯ ಇದೆ. ಆದರೆ ಇತರ ಧರ್ಮವನ್ನು ತನ್ನ ಧರ್ಮದಂತೆ ಪ್ರತಿಯೊಬ್ಬರೂ ಗೌರವಿಸಬೇಕು. ಯಾವುದೇ ರೀತಿಯ ಅವಮಾನ ಮಾಡುವುದಾಗ್ಲಿ, ಇನ್ನಿತರ ಧರ್ಮವನ್ನು ತೆಗಳುವುದಾಗ್ಲಿ ಅದಕ್ಕೆ ಈ ಅವಕಾಶ ಇಲ್ಲ, ಈ ಹಕ್ಕಿನಲ್ಲಿ ಇಲ್ಲ. ಆದ್ದರಿಂದ ನಮಗೆ ಧಾರ್ಮಿಕ ಸ್ವಾತಂತ್ರ್ಯ ಇದೆ. ಇದನ್ನು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅಂತ ಹೇಳ್ತೇವೆ. ಐದನೇದಾಗಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಶೈಕ್ಷಣಿಕ ಶಿಕ್ಷಣವನ್ನು ಪಡೆಯುವಂಥದ್ದು, ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪನೆ ಮಾಡುವಂಥದ್ದು, ವಿಶೇಷವಾಗಿ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಅವರದ್ದೇ ಆದ ಶಿಕ್ಷಣ ಸಂಸ್ಥೆಗಳನ್ನು ತೆರೀಬಹುದು, ಅವರದೇ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಬೋದು ಭಾರತದ ಕಾನೂನಿನ ಚೌಕಟ್ಟಿನಲ್ಲಿ. ಆದ್ದರಿಂದ ನಮಗೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು ಕೂಡ ಮುಕ್ತವಾಗಿ ದೊರೆಯುತ್ತದೆ. ಕೊನೆಯದಾಗಿ ಆರನೇದಾಗಿ ಈ ಎಲ್ಲ ಹಕ್ಕುಗಳಿಗೆ ಒಂದು ಪರಿಹಾರ. ಎಲ್ಲಿಯಾದ್ರೂ ಉಲ್ಲಂಘನೆ ಆದರೆ ಅದನ್ನು ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ಅಂತ ನಾವು ಕರಿತೇವೆ. ನಮ್ಮ ಈ 5 ಮೂಲಭೂತ ಹಕ್ಕುಗಳಿಗೆ ಯಾವುದೇ ಸಂದರ್ಭಗಳಲ್ಲಿ ಯಾವುದೇ ವ್ಯಕ್ತಿಯಿಂದ ಅಥವಾ ಸಂಸ್ಥೆಯಿಂದ ಅಥವಾ ಸರ್ಕಾರದಿಂದ ಧಕ್ಕೆ ಉಂಟಾದಾಗ ನಾವು ಪರಿಹಾರ ಕೇಳಲಿಕ್ಕೆ ಇರುವ ಒಂದು ಮುಕ್ತವಾದ ಅವಕಾಶ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ಅಂತ. ಇದರಲ್ಲಿ ಬೇರೆ ಬೇರೆ ರೀತಿಯ ರಿಟ್ಟನ್ನು ಕೂಡ ತಡೆಯಾಜ್ಞೆಯನ್ನು ನ್ಯಾಯಾಲಯ ಕೊಡ್ತದೆ. ಹೆಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಕೋ ವಾರಂಟೋ, ಸರ್ಶಿಯರಿಯರ್ ಇತ್ಯಾದಿ ಪ್ರಕರಣಗಳಲ್ಲಿ ವ್ಯಕ್ತಿಗೆ ಗೌರವ ಅಥವಾ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಇಲ್ಲಿ ಮುಕ್ತವಾದ ಅವಕಾಶ ಇದೆ. ಈ ರೀತಿಯಾಗಿ ಭಾರತದ ಸಂವಿಧಾನದಲ್ಲಿ ಈಗ 6 ಮೂಲಭೂತ ಹಕ್ಕುಗಳನ್ನು ಭಾರತೀಯ ಪ್ರಜೆಗಳಿಗೆ ನೀಡಲಾಗಿದೆ. ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದಿರಿ, ಬಹಳ ವಿವರವಾಗಿ ಹೇಳಿದಿರಿ, ಬಹಳ ಸಂತೋಷ ಇದೆ ಕೇಳಿ. ಹಾಗೆ ಮೇಡಮ್, ನಮ್ಮಲ್ಲಿ ಈಗ ಹಕ್ಕುಗಳ ಜೊತೆಗೆ ಕರ್ತವ್ಯಗಳಿದೆ ಅಂತ ಹೇಳಿದ್ದಾರೆ. ಏನದು ಕರ್ತವ್ಯಗಳು? ಮೂಲಭೂತ ಹಕ್ಕುಗಳು ಸಂವಿಧಾನ ಭಾರತೀಯರಿಗೆ ಕೊಟ್ಟರೆ, ಮೂಲಭೂತ ಕರ್ತವ್ಯಗಳು ಏನನ್ನು ಹೇಳ್ತದೆ ಅಂತಂದರೆ ಭಾರತೀಯ ಪ್ರಜೆಗಳು ದೇಶಕ್ಕೆ ಏನು ಕೊಡಬಹುದು ಅನ್ನುವಂಥದ್ದು. ಮೂಲ ಸಂವಿಧಾನವನ್ನು ನೋಡಿದಾಗ ಆ ಮೂಲಭೂತ ಕರ್ತವ್ಯಗಳ ಆ ಪಟ್ಟಿ ಇರಲಿಲ್ಲ. ಅನಂತರ 1976ರಲ್ಲಿ 42ನೇ ತಿದ್ದುಪಡಿ ಆದಾಗ ಮೂಲಭೂತ ಕರ್ತವ್ಯಗಳನ್ನು 4A 51A ಆರ್ಟಿಕಲ್ ಸೇರಿಸುವ ಮೂಲಕ ಸಂವಿಧಾನಕ್ಕೆ ಸೇರಿಸಲಾಯಿತು. ಯಾಕೆ ಕರ್ತವ್ಯಗಳ ಬಗ್ಗೆ ಉಲ್ಲೇಖ ಇದೆ ಸಂವಿಧಾನದಲ್ಲಿ ಅಂತಂದರೆ, ಹಕ್ಕುಗಳು ಅದು ಅವರ ಧರ್ಮಸಿದ್ಧ ಹಕ್ಕು, ಜನ್ಮಸಿದ್ಧ ಹಕ್ಕು ಇರಬಹುದು. ಆದರೆ ಭಾರತೀಯನು ಜವಾಬ್ದಾರಿಯುತವಾಗಿ ಜೀವನವನ್ನು ಹೇಗೆ ನಡೆಸಬೇಕು ಅನ್ನುವಂಥದ್ದನ್ನು ನಮಗೆ ಕರ್ತವ್ಯಗಳು ತಿಳಿಸಿಕೊಡ್ತದೆ. ಈಗ ನಾಗರಿಕ ಜವಾಬ್ದಾರಿ ಅನ್ನುವಂಥದ್ದಿದೆ. ಪ್ರತಿಯೊಬ್ಬ ವ್ಯಕ್ತಿಗೂ ನಾಗರಿಕ ಜವಾಬ್ದಾರಿ ಇರಲೇಬೇಕಾದಂಥದ್ದು. ರಾಷ್ಟ್ರ ನಿರ್ಮಾಣದಲ್ಲಿ ಪ್ರಜೆಗಳ ಕೊಡುಗೆ ಏನು ಅನ್ನುವಂಥದ್ದು ಅವನ ಜವಾಬ್ದಾರಿಯುತ ವರ್ತನೆಯಿಂದ ಅದು ವ್ಯಕ್ತ ಆಗುವಂತಹದ್ದು. ಆ ರೀತಿ ಜವಾಬ್ದಾರಿಯುತ ನಡೆಗೆ ನಮಗೆ ಕರ್ತವ್ಯಗಳ ಅರಿವು ಅಗತ್ಯವಾಗಿ ಬೇಕಾಗ್ತದೆ ಅಂತ ಅನ್ನೋದು ಒಂದು ವಿಚಾರ. ಇನ್ನೊಂದು, ಕರ್ತವ್ಯ ಅಂತ ಬಂದಾಗ 11 ಕರ್ತವ್ಯಗಳಿದೆ, ಮೂಲಭೂತ ಕರ್ತವ್ಯಗಳಿದೆ. 10 ಮೂಲಭೂತ ಕರ್ತವ್ಯಗಳಿತ್ತು. ಅನಂತರ 86ನೇ ತಿದ್ದುಪಡಿ 2002ರಲ್ಲಿ 11ನೇ ಮೂಲಭೂತ ಕರ್ತವ್ಯವನ್ನು ಸೇರಿಸಲಾಯಿತು. ಅಂದರೆ ಹೆತ್ತವರು ಕಡ್ಡಾಯವಾಗಿ ತಮ್ಮ ಮಕ್ಕಳಿಗೆ 6ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು ಅನ್ನೋಂಥದ್ದು ಸೇರ್ಪಡೆಯಾಯಿತು. ಈ ಎಲ್ಲ ಕರ್ತವ್ಯಗಳ ಜೊತೆ ಪ್ರಜೆಗಳಿಗೆ ಜವಾಬ್ದಾರಿ ಇದೆ. ದೇಶ ನಿರ್ಮಾಣದಲ್ಲಿ ನಮ್ಮ ಪಾತ್ರವನ್ನು ಅರಿತುಕೊಳ್ಳುವಂಥ ಜವಾಬ್ದಾರಿ ಇದೆ. ಆ ಕಾರಣಕ್ಕೋಸ್ಕರ ಪ್ರಕೃತಿಯನ್ನು ಸಂರಕ್ಷಣೆ ಮಾಡುವುದು, ಸಾರ್ವಜನಿಕ ಆಸ್ತಿಗಳನ್ನು ಸಂರಕ್ಷಣೆ ಮಾಡುವುದು, ದೇಶದ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಏನಿದೆ, ಮಾನ್ಯುಮೆಂಟ್ಸ್ ಎಲ್ಲ ಏನಿದೆ, ಐತಿಹಾಸಿಕ ಆಸ್ತಿಗಳೇನಿದೆ ಅದನ್ನು ರಕ್ಷಣೆ ಮಾಡುವಂಥದ್ದು ಇರಬಹುದು. ಸಾಂವಿಧಾನಿಕ ಮೌಲ್ಯಗಳನ್ನು ಗೌರವಿಸುವಂತಹದ್ದು ಬಹಳಷ್ಟು ಮುಖ್ಯವಾಗಿ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಡಿದಂತಹ ಹೋರಾಟಗಾರರು ಯಾರಿದ್ದಾರೆ ಅವರು ಒಂದಿಷ್ಟು ಮೌಲ್ಯಗಳನ್ನು ಇಟ್ಟುಕೊಂಡು ಭಾರತಕ್ಕಾಗಿ ಹೋರಾಡಿದವರು. ಆ ಎಲ್ಲ ಮೌಲ್ಯಗಳನ್ನು ನಾವು ಭಾರತೀಯರು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಈ ಕರ್ತವ್ಯಗಳು ಬಹಳಷ್ಟು ಮಹತ್ತರವಾದ ಪಾತ್ರವನ್ನು ಕರ್ತವ್ಯಗಳು ಅಷ್ಟೇ ಮುಖ್ಯ ಆಗಿರ್ತದೆ.
ಕರ್ಕೇರ ಸರ್, ಈಗ ಇನ್ನೊಂದು ನಾವು ಕೇಳಿದ್ದೇವೆ ಸಂವಿಧಾನದಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂತ, ಅದೊಂದು ಬಹಳ ಮುಖ್ಯವಾದ್ದು. ಅದೇನು ಡೈರೆಕ್ಟಿವ್? ರಾಜ್ಯ ನಿರ್ದೇಶಕ ತತ್ವಗಳು. ಅದೇನು? ಹೌದು. ಅದೇ ಈ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ನಾವು ಮಾತಾಡುವಾಗ ಹಕ್ಕು ಮತ್ತು ಕರ್ತವ್ಯಗಳು ಪ್ರಜೆಗಳು ಮತ್ತೆ ಸರ್ಕಾರದ ಮಧ್ಯೆ ಒಂದು ಸಂಬಂಧ, ಕೊಂಡಿಯನ್ನು ಬಹಳ ಹತ್ತಿರ ತರ್ತವೆ. ಪ್ರಜೆಗಳು ನಾವು ಕೂಡ ಸರ್ಕಾರದ ಪಾಲುದಾರರು, ಸರ್ಕಾರದಲ್ಲಿ ನಾವು ಭಾಗವಹಿಸಬಹುದು, ಆ ಮೂಲಕ ಸರ್ಕಾರಕ್ಕೆ ದೇಶಕ್ಕೆ ನಾವು ಕೂಡ ಕೊಡುಗೆಯನ್ನು ಕೊಡಬಹುದು ಎನ್ನುವ ಮನೋಭಾವನೆ ಪ್ರಜೆಗಳಲ್ಲಿ ಬರಲಿ. ಆ ನಿಟ್ಟಿನಲ್ಲಿ ಕರ್ತವ್ಯಗಳನ್ನು ನಾವು ಅಳವಡಿಸ್ತೇವೆ. ಹಕ್ಕು ಸವಲತ್ತನ್ನು ಕೊಟ್ರೆ, ಕರ್ತವ್ಯ ಜವಾಬ್ದಾರಿಯನ್ನು ಕೊಡ್ತೇವೆ ಪ್ರಜೆಗೆ. ಜವಾಬ್ದಾರಿ, ನನಗೂ ಹೊಣೆ ಇದೆ, ನಾನು ಕೂಡ ಈ ದೇಶಕ್ಕೆ ಬಾಧ್ಯಸ್ಥ. ಹಕ್ಕು ಮತ್ತೆ ಬಾಧ್ಯತೆಗಳು ಅಂತ ನಾವು ಹೇಳ್ತೇವೆ. ಈ ನಿಟ್ಟಿನ ಅದೇ ಸಂದರ್ಭದಲ್ಲಿ ಕಾನೂನಿನ ಅರಿವು, ಯಾಕೆಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಕಾನೂನಿನ ಆಡಳಿತ ಇರುವುದು, ವ್ಯಕ್ತಿಯ ಆಡಳಿತ ಅಲ್ಲ. ವ್ಯಕ್ತಿ ಆಡಳಿತ ಮಾಡ್ತಾರೆ, ಆದರೆ ದೇಶದ ಕಾನೂನಿನ ಪ್ರಕಾರ, ದೇಶದ ಸಂವಿಧಾನದ ಪ್ರಕಾರ. ಆ ನಿಟ್ಟಿನಲ್ಲಿ ಸಂವಿಧಾನ ಬೇರೆ ಬೇರೆ ಸೂಚನೆಗಳನ್ನು, ಬೇರೆ ಬೇರೆ ಕಟ್ಟುಕಟ್ಟಳೆಗಳನ್ನು ಸರ್ಕಾರಕ್ಕೆ ನೀಡಿದೆ. ಅದರ ಜೊತೆಯಲ್ಲಿ ನಮ್ಮ ದೇಶದ ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ಪ್ರಗತಿಯನ್ನು ಸಾಧಿಸುವ ಉದ್ದೇಶಕ್ಕಾಗಿ ಸಂವಿಧಾನ ಕೆಲವೊಂದು ಸೂಚನೆಗಳನ್ನು ನಮ್ಮ ಸರ್ಕಾರಗಳಿಗೆ, ಅಥವಾ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಅಥವಾ ಸ್ಥಳೀಯ ಸಂಸ್ಥೆಗಳು ಇರ್ಬೋದು, ಇವುಗಳಿಗೆ ನಿರ್ದೇಶನವನ್ನು ಕೊಡ್ತದೆ. ಅದನ್ನು ನಾವು ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಹೇಳ್ತೇವೆ. ಒಂದು ಕರೆ ಇದೆ, ನೋಡೋಣ ನೋಡುವಲ್ಲಿ. ಹಲೋ ಸರ್, ಏನಾಗುತ್ತಾ, ಸಂವಿಧಾನದ ಬಗ್ಗೆ ತಿದ್ದುಪಡಿಗಳು ಕೆಲವಾಯ್ತು. ನನ್ನ ಪ್ರಕಾರ ಹೇಳುದು ಏನಂದ್ರೆ, ಈಗ ಫ್ರೀ ವೀಸ್ ಕೊಡ್ತಾರಲ್ಲ, ಫ್ರೀ ವೀಸ್ ಕೊಡುವ ಬಗ್ಗೆ ಸುಪ್ರೀಂ ಕೋರ್ಟ್, ರಾಜ್ಯಪಾಲರು, ರಾಷ್ಟ್ರಪತಿಗಳು, ಚುನಾವಣಾಧಿಕಾರಿಗಳು ಇದರ ಬಗ್ಗೆ ಒಂದು ಬ್ರೀಫ್ ಡಿಸ್ಕಷನ್ ಮಾಡಿ ಅದರಲ್ಲಿ ಸೇರಿಸುವ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದು. ಯಾಕೆಂದ್ರೆ ನಮ್ಮ ಕರ ಯಾವುದು ಆದಾಯ ಪ್ರತಿಯೊಬ್ಬ ಭಾರತೀಯಂದು ಹೇಗೆ ಪೋಲಾಗ್ತದೆ, ಮತ್ತೆ ಅವರ ಸಾರ್ವಜನಿಕವಲ್ಲ, ಕೆಲವೊಂದು ವಿಚಾರಕ್ಕೋಸ್ಕರ ಖರ್ಚು ಮಾಡ್ತಾರೆ ಹಣವನ್ನೆಲ್ಲ, ಬೊಕ್ಕಸನ. ಅದ್ರ ಬಗ್ಗೆ ಒಂದು ಕಡ್ಡಾಯವಾಗಿ ಒಂದು ತಿದ್ದುಪಡಿ ಮಾಡಿದ್ರೆ ಒಳ್ಳೇದು. ಇನ್ನೊಂದು, ಮಕ್ಕಳಿಗೆ ಡೆನ್ಮಾರ್ಕ್ ಅಲ್ಲಿ 15 ವರ್ಷದವರೆಗೆ ಮೊಬೈಲ್ ಯೂಸ್ ಮಾಡ್ಲಿಕ್ಕಿಲ್ಲ. ಅದೊಂದು ಕರ್ತವ್ಯದ ದೃಷ್ಟಿಯಲ್ಲಿ ಪಾಲಕರ ಮೇಲೆ ಹೇರುವಂತ ಕೆಲಸವನ್ನು ಮಾಡಿದ್ರೆ ಬಾರಿ ಒಳ್ಳೇದಂತ ನನ್ನೊಂದು ಅನಿಸಿಕೆ. ಸಲಹೆಗಳಿಗೆ ಧನ್ಯವಾದಗಳು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಕೆಲವು ಒಳ್ಳೆಯ ಸಲಹೆಗಳನ್ನು ಹೇಳಿದ್ದಾರೆ. ಒಂದು ವಿಚಾರ ಅಂದರೆ ಮೊಬೈಲ್ ಬಳಕೆ ಒಳ್ಳೆಯ ವಿಚಾರ, ಅದು ಕರ್ತವ್ಯಗಳಲ್ಲಿ ಅದನ್ನು ಸೇರಿಸಬೇಕು. ನಾನು ಸೇರಿಸುವಂಥ ಅನಿವಾರ್ಯತೆ ಬರ್ಬೋದೇನೋ ಇನ್ನು ಮುಂದೆ, ಯಾಕಂದರೆ ಈಗ ಹಾಗೆ ಅಂತ ಒಂದು ಪರಿಸ್ಥಿತಿ ಬಂದಿದೆ. ಅದೇ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ನಮ್ಮ ರಾಷ್ಟ್ರದ ಸಂಪತ್ತಿನ ಕ್ರೋಢೀಕರಣ ಮತ್ತು ಅದನ್ನು ಸಮಾನ ವಿತರಣೆ ಕೂಡ ಅದರ ಮಹತ್ವ ಪಡೆದಿದೆ. ಆ ನಿಟ್ಟಿನಲ್ಲಿ ಸರ್ಕಾರ ಏನು ಕೆಲಸ ಮಾಡ್ಬೋದು, ಈ ಸಂವಿಧಾನದ ಹೊರತಾಗಿ, ಕಾನೂನಿನ ಹೊರತಾಗಿ ಪ್ರಜೆಗಳ ಒಳಿತಿಗಾಗಿ, ಅವರ ಆರ್ಥಿಕ ಸದೃಢೀಕರಣ ಆಗಲಿಕ್ಕೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಏನೆಲ್ಲ ಮಾಡಬಹುದು ಎನ್ನುವುದನ್ನು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ನೀಡಲಾಗಿದೆ. ಅದರಲ್ಲಿ ಮುಖ್ಯವಾಗಿ ಸಮಾಜವಾದಿ ತತ್ವಗಳು, ಉದಾರವಾದಿ ತತ್ವಗಳು ಮತ್ತೆ ಗಾಂಧಿ ತತ್ವಗಳು, 3 ರೀತಿಯ ಪ್ರಮುಖ ತತ್ವ, ಅಥವಾ ಅದನ್ನು ಜನರಲ್ ಅಂತ ನಾವು ಹೇಳ್ತೇವೆ. ಗಾಂಧೀಜಿಯವರ ತತ್ವ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯತ ಸಂಬಂಧದ ಬಗ್ಗೆ ಕೂಡ ಅದರಲ್ಲಿ ಹೇಳಲಾಗಿದೆ. ಮತ್ತೆ ಗಾಂಧೀಜಿ ಅವರ ತತ್ವಗಳಲ್ಲಿ ಯಾವುದು ಎಂಡ್ಸ್ ಅಂಡ್ ಮೀನ್ಸ್ ಅಂತ, ನಾವು ಗುರಿಯನ್ನು ಇಟ್ಟುಕೊಳ್ಬೇಕು, ದೇಶದ ಆರ್ಥಿಕತೆ, ದೇಶದ ದೃಢತೆ, ಅದಕ್ಕೆ ಗುರಿಯನ್ನು ಇಟ್ಟುಕೊಳ್ಬೇಕು. ಆ ಗುರಿಯನ್ನು ತಲುಪಲಿಕ್ಕೆ ನಾವು ಒಳ್ಳೆಯ ಮಾರ್ಗವನ್ನು ಕೂಡ ಅನುಸರಿಸಬೇಕು ಅಂತ, ಸರಿಯಾದ ಮಾರ್ಗವನ್ನೇ ಅನುಸರಿಸಬೇಕು ಅಂತ. ಗುಡ್ ಎಂಡ್ಸ್ ಗುಡ್ ಮೀನ್ಸ್ ಅಂತ ಗಾಂಧೀಜಿ ಅವರು ಆ ತತ್ವಗಳಲ್ಲಿ ಹೇಳಿದ್ದಾರೆ. ಮತ್ತೆ ಉದಾರವಾದಿ ತತ್ವಗಳಲ್ಲಿ ಬಹಳಷ್ಟು ಪ್ರಜೆಗಳಿಗೆ ಪೂರಕವಾದ ಸವಲತ್ತುಗಳನ್ನು ಸರ್ಕಾರ ಉದಾರತೆಯನ್ನು ತೋರುವ ಮೂಲಕ ಪ್ರಜೆಗಳ ಏಳಿಗೆಗಾಗಿ ಶ್ರಮಿಸಬೇಕು ಅಂತ. ಕರೆ ಇದೆ, ನೋಡೋಣ ಸರ್. ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ. ಹೇಳಿ ಸರ್. ಇವತ್ತು ನೀವೇನು ಸಂವಿಧಾನದ ಕುರಿತು ಏನು ಚರ್ಚೆ ಇಟ್ಕೊಂಡಿದ್ರಿ? ಅದು ನೀವು ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ, ಅದು ವಾಯ್ಸ್ ಇದೆ. ಹೇಳಿ ಹೇಳಿ. ಇಲ್ಲ, ಟಿವಿ ಬಹಳ ದೂರ ಇದ್ದೇನೆ ನಾನು, ಅಲ್ಲಿಲ್ಲ. ಹೇಳಿ ಹೇಳಿ. ಏನಿಲ್ಲ ಅಂದ್ರೆ, ಈ ಚರ್ಚೆ ಇವತ್ತಿನ ಪ್ರಸ್ತುತ ಬಹಳ ಅಗತ್ಯವಾಗಿರುವ ಚರ್ಚೆ ಸರ್. ಯಾಕೆಂತ ಹೇಳಿದ್ರೆ, ಬಹುತೇಕ ನಮ್ಮ ಇವತ್ತಿನ ಜನಕ್ಕೆ ಸಂವಿಧಾನದ ಅಗತ್ಯತೆ, ಅದರ ಮಹತ್ವನೇ ಗೊತ್ತಿಲ್ಲ. ಯಾಕಂದ್ರೆ ನಾವು ಇವತ್ತು ಬಹುತೇಕ ಎಲ್ಲರೂ ಜ್ಞಾನಕ್ಕೆ ಡಿಪೆಂಡ್ ಆಗಿರೋದು ಯೂಟ್ಯೂಬ್, ವಾಟ್ಸಪ್, ಫೇಸ್ಬುಕ್ ಗಳನ್ನ. ಇದರ ಮೂಲಕ ಏನಾಗಿದೆ, ಇವತ್ತು ನಾವು ಕಾಲೇಜು ವಿದ್ಯಾರ್ಥಿಗಳಿಗೂ ಕೂಡ ನೀವು ಹೋಗಿ ಕೇಳಿ, ಇವತ್ತು ನಾವು ಗಣರಾಜ್ಯೋತ್ಸವವನ್ನು ಯಾಕೆ ಆಚರಣೆ ಮಾಡ್ತೀವಿ ಅಂದ್ರೆ ಅದರ ಬಗ್ಗೆ ಪದವಿ ವಿದ್ಯಾರ್ಥಿಗಳಿಗೆ ಸರಿಯಾದ ಮಾಹಿತಿ ಇಲ್ಲ. ಹೌದು ಹೌದು ಹೌದು.
ಇದರ ಕುರಿತು ನಾವು ಮೊದಲನೇ ಅರಿಬೇಕಾಗಿದೆ. ಅದೇ ರೀತಿ ಇವತ್ತು ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದ್ರೆ ಇಲ್ಲಿರುವಂತ ಪ್ರಜೆಗಳ ಪಾತ್ರ ಬಹು ಮುಖ್ಯವಾಗಿದ್ದು. ವಿನ್ಸೆಂಟ್ ಚರ್ಚಿಲ್ ಒಂದು ಮಾತು ಹೇಳ್ತೇನೆ, ಜಗತ್ತಿನಲ್ಲಿ ಅತ್ಯಂತ ಕೆಟ್ಟ ಸರ್ಕಾರ ಪದ್ಧತಿ ಅಂದ್ರೆ ಪ್ರಜಾಪ್ರಭುತ್ವ, ಆದ್ರೆ ಅದಕ್ಕಿಂತ ಶ್ರೇಷ್ಠವಾದ ಇನ್ನೂ ಕಂಡಿಡಿದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇದು ಪ್ರಜಾಪ್ರಭುತ್ವ ಮಹತ್ವ ನಮ್ಗೆ ಇಲ್ಲಿ ಹೇಳ್ಕೊಡತ್ತೆ. ಇವತ್ತು ಸಂವಿಧಾನದ ಅಗತ್ಯತೆ ಕುರಿತು ಯಾಕೆ ಚರ್ಚೆ ಬಹಳ ಮುಖ್ಯವಾಗಿದೆ ಅಂದ್ರೆ, ನಮ್ಮ ರಾಜಕಾರಣಿಗಳೆಲ್ಲ ಏನಾಗಿದೆ ತಮ್ಮ ತಿಳುವಳಿಕೆ ಮಟ್ಟ ಅತ್ಯಂತ ಕನಿಷ್ಠ ಮಟ್ಟದಲ್ಲಿ ಸಂವಿಧಾನ ಬಗ್ಗೆ ಕುರಿತು ಮಾತನಾಡ್ತಾರೆ. ಇದು ಜನರಲ್ಲಿಯೂ ಕೂಡ ಬಹಳಷ್ಟು ಪ್ರಭಾವವನ್ನು ಬೀರ್ತಾ ಇದೆ. ಯಾರೋ ಒಬ್ಬ ರಾಜಕಾರಣಿ ನೀವು ಸಂವಿಧಾನ ಬಗ್ಗೆ ಮಾತಾಡಿದ ಕೂಡಲೇ ಅದನ್ನೇ ನಾವು ವಾಟ್ಸ್ಆಪ್ ಸ್ಟೇಟಸ್ ಇಟ್ಟು ಬಿಡೋದು ಅಥವಾ ಫೇಸ್ಬುಕ್ ಅಲ್ಲಿ ಹಾಕುವಂತದ್ದು. ಹಾಗೆ ನಿಜವಾದ ಸಂವಿಧಾನ ಎಂದ್ರೇನು? ಅದರ ಬಗ್ಗೆನೇ ನಾವು ಇವತ್ತು, ತಾವು ಎಲ್ಲಿಂದ ಮಾತಾಡ್ತಿದ್ದೀರಾ? ಪುತ್ತೂರಿಂದ ಮಾತಾಡ್ತಾ ಇರೋದು. ಅದರ ಬಗ್ಗೆನೇ ಸಮಗ್ರ ಮಾಹಿತಿಯನ್ನು ಕೊಡ್ಲಿಕ್ಕಾಗಿ ನಮ್ಮ ಜೊತೆ ಮತ್ತೊಂದಿದೆ ಸರ್, ಮತ್ತೊಂದೇನಿದೆ ಅಂತಂದ್ರೆ, ಈಗ ಮೊದಲಕ್ಕಿಂತ ಮೊದಲು ಕರೆ ಮಾಡಿದ್ರು, ರಾಮಾಯಣ ಮಹಾಭಾರತ ಋಗ್ವೇದದ ಕುರಿತು ಹೇಳಿದ್ರು. ನಿಜ, ಅದರಲ್ಲಿ ಎಲ್ಲಾನು ಒಳ್ಳೆಯ ಅಂಶಗಳಿದ್ದು, ಆದ್ರೆ ಆ ನಂತರ ನಾವು ಪರಿಪಾಲನೆ ಮಾಡುವಲ್ಲಿ ಎಷ್ಟು ಅದನ್ನು ಸಫಲರಾಗಿದ್ವಿ ಅಂತ ಯೋಚನೆ ಮಾಡ್ಬೇಕಿತ್ತು ಅವರು. ನೋಡ್ರಿ, ಅವ್ರು ಹೇಳಿದ್ರು ಎಲ್ಲ ಒಳ್ಳೇದಿತ್ತು, ಆದ್ರೆ ನಾವು ನೋಡಿ ಮಧ್ಯಕಾಲೀನ ಇತಿಹಾಸ, ಆನಂತರ ಬ್ರಿಟಿಷರ ಕಾಲಘಟ್ಟದಲ್ಲಿ ನೋಡ್ತೇವೆ ನಮ್ಮ ಸಮಾಜ ಎಷ್ಟು ಮೌಢ್ಯಗಳಿಂದ ತುಂಬಿತ್ತು, ಮೂಢನಂಬಿಕೆಗಳಿಂದ ತುಂಬಿತ್ತು. ರಾಮಾಯಣದ ನಂತರದ ಕಾಲಘಟ್ಟ ಅಲ್ಲ ಅದು, ಅಸಮಾನತೆ ಇತ್ತು. ನೋಡಿ, ಪ್ರಸ್ತುತ ನಾವು ಪ್ರಪಂಚದ ಅತ್ಯುತ್ತಮ ಪ್ರಜಾಪ್ರಭುತ್ವ, ಶ್ರೇಷ್ಠ ಪ್ರಜಾಪ್ರಭುತ್ವದಲ್ಲಿದ್ದೇವೆ ನಾವು. ಅತ್ಯುತ್ತಮ ಸಂವಿಧಾನ ಮಾದರಿ ನಮ್ಮದು, ಎರಡು ಬಹಳ ಚೆನ್ನಾಗಿದೆ. ನಿಮ್ಮ ಅಭಿಪ್ರಾಯಗಳು ಏನು ಹೇಳಿದ್ರಿ, ಬಹಳ ಧನ್ಯವಾದಗಳು. ತುಂಬ ತಮ್ಮ ಅಭಿಪ್ರಾಯಗಳನ್ನ ಹೇಳಿದಿರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಕಾರ್ಯಕ್ರಮ ವೀಕ್ಷಿಸ್ತಾ ಇರಿ, ಯಾಕಂದರೆ ನೀವು ಹೇಳಿದ ಹಾಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ರಾಜ್ಯಶಾಸ್ತ್ರದಲ್ಲಿ ಉಪನ್ಯಾಸಕರಾಗಿರುವಂಥವರು ನಮ್ಮ ಕರ್ಕೇರವರು 35 ವರ್ಷಗಳಿಂದ, ಮೇಡಮ್ ಅವರು ಸುಮಾರು 19 ವರ್ಷಗಳಿಂದ, ಜೊತೆಗೂ ನಾನು ರಾಜ್ಯಶಾಸ್ತ್ರದ ಸ್ನಾತಕೋತ್ತರ ಪದವೀಧರ ಆ್ಯಂಕರ್ ಆಗಿದ್ರೂ ಆ 3 ಜನ ಸೇರಿಕೊಂಡು ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಅವರು ಕೆಲವು ಮಾಹಿತಿಗಳನ್ನೆಲ್ಲ ಅವರು ಹಂಚಿಕೊಂಡ್ರು. ಅವರ ಅಗತ್ಯತೆ ಇದೆ ನಮಗೆ ತಿಳಿಸುವಂಥದ್ದು. ಈ ಕಾರ್ಯಕ್ರಮದ ಮೂಲಕ ನಾವು ತಿಳಿಸ್ತಾ ಇದ್ದೇವೆ, ಕಾಲೇಜುಗಳಲ್ಲೂ ತಿಳಿಸುವಂತಹ ಆಗ್ತಾ ಇದೆ, ತಿಳಿಸುವಂತಹ ಅಗತ್ಯತೆಗಳಿದೆ. ಮೇಡಮ್, ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಕೆಲವು ಜಟಾಪಟಿಗಳು ನಡೀತಿದೆ. ಇದು ನನ್ನ ಅಧಿಕಾರ, ಕೇಂದ್ರ ಹೇಳ್ತದೆ ಇಲ್ಲ ಇದು ನಿಮ್ಮದು ಅಂತ, ರಾಜ್ಯ ಹೇಳ್ತದೆ ಇದು ನಿಮ್ಮದು ಅಂತ. ಈ ಅಧಿಕಾರಗಳ ಹಂಚಿಕೆಗಳು ಅಂದರೆ ಸಂವಿಧಾನವಾಗಿ ಬದ್ಧವಾಗಿ ಯಾವ ರೀತಿಯಲ್ಲಿದೆ? ಈಗ ನಮ್ಮ ಆಡಳಿತ ವ್ಯವಸ್ಥೆ ನೋಡಿದರೆ ನಮ್ಮಲ್ಲಿ ಫೆಡರಲಿಸಮ್ ಅನ್ನೋ ಸಿಸ್ಟಮ್ ಇದೆ. ಅಂದರೆ 2 ಸರ್ಕಾರ ಪದ್ಧತಿ ಇದೆ, ಒಂದು ಕೇಂದ್ರ ಸರ್ಕಾರ, ಇನ್ನೊಂದು ರಾಜ್ಯ ಸರ್ಕಾರ. ಆಡಳಿತಾತ್ಮಕ ವಿಷಯಗಳನ್ನು ನೋಡಿದರೆ ಈ 2 ಸರ್ಕಾರಗಳ ನಡುವೆ ಅಧಿಕಾರದ ವಿಭಜನೆ ಆಗ್ತದೆ. ಆ ವಿಭಜನೆ ಯಾವುದಲ್ಲಿ ಅಂತಂದ್ರೆ 3 ಪಟ್ಟಿಗಳ ಮೂಲಕ. ಒಂದು ಕೇಂದ್ರ ಪಟ್ಟಿ ಇದೆ, ಒಂದು ರಾಜ್ಯ ಪಟ್ಟಿ ಇದೆ, ಇನ್ನೊಂದು ಸಮವರ್ತಿತ ಪಟ್ಟಿ ಇದೆ. ಈಗ ಕೇಂದ್ರ ಪಟ್ಟಿ ಏನು ಅಂತಂದ್ರೆ ಒಂದು 100 ವಿಷಯಗಳು ಅದರಲ್ಲಿದೆ. ಅಪ್ರಾಕ್ಸಿಮೇಟ್ ಆಗಿ ನಾನು ಹೇಳ್ತಾ ಇರುವಂತಹದ್ದು. ಆ ವಿಷಯಗಳ ಮೇಲೆ ಕಾನೂನನ್ನು ಮಾಡುವ ಸಂಪೂರ್ಣ ಅಧಿಕಾರ ಸಂಸತ್ತಿಗೆ ಇರುವಂತಹದ್ದು. ಈಗ ಡಿಫೆನ್ಸ್ ವಿಷಯ, ರಕ್ಷಣಾ ವಿಚಾರಗಳು, ಪೋಸ್ಟ್, ಟೆಲಿಗ್ರಾಫ್, ಅಟಾಮಿಕ್ ಎನರ್ಜಿ, ಅಣುಶಸ್ತ್ರ, ಅದೆಲ್ಲ ಏನಿದೆ ಆ ಎಲ್ಲ ಪ್ರಮುಖ ವಿಚಾರಗಳು ಬರುವಂತಹದ್ದು ಕೇಂದ್ರ ಪಟ್ಟಿಯಲ್ಲಿ. ರಾಜ್ಯ ಸರ್ಕಾರದ ರಾಜ್ಯದ ಆಡಳಿತಕ್ಕೆ ಸಂಬಂಧಪಟ್ಟ ವಿಚಾರಗಳು ಅದು ರಾಜ್ಯ ಪಟ್ಟಿಯಲ್ಲಿ ಬರ್ತದೆ. ಅಂದ್ರೆ ಈಗ ಪೊಲೀಸ್, ಆಡಳಿತ, ಈ ಸ್ಥಳೀಯ ಸರ್ಕಾರಗಳು, ವ್ಯವಸಾಯಕ್ಕೆ ಸಂಬಂಧಪಟ್ಟ ವಿಚಾರಗಳು, ಶೈಕ್ಷಣಿಕ ವಿಚಾರಗಳು, ಇದೆಲ್ಲ ಆ ಪಟ್ಟಿಯಲ್ಲಿ ಬರ್ತದೆ. ಇನ್ನು 3ನೇ ಸಮವರ್ತಿತ ಪಟ್ಟಿ ಏನು ಅಂತಂದ್ರೆ ರಾಜ್ಯ ಮತ್ತು ಕೇಂದ್ರ 2 ಸರ್ಕಾರಗಳಿಗೂ ಅಧಿಕಾರ ಇರುವಂತ ಕಾನೂನು ಮಾಡುವ ಅಧಿಕಾರ ಇರುವಂತಹದ್ದು. ಅದರಲ್ಲಿ ನಮ್ಮಲ್ಲಿ ಕೇಂದ್ರ ಸರ್ಕಾರಕ್ಕೆ ಸ್ವಲ್ಪ ಜಾಸ್ತಿ ಅಧಿಕಾರ ಇರುವುದರಿಂದ ಯಾವಾಗಲೂ ಕೇಂದ್ರ ಸರ್ಕಾರಕ್ಕೆ ಆ ಪಟ್ಟಿಯಲ್ಲಿ ಬರುವ ವಿಷಯದ ಮೇಲೆ ಹೆಚ್ಚು ಅಧಿಕಾರಗಳಿರ್ತದೆ ಅನ್ನುವಂಥದ್ದು. ಅಂದ್ರೆ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ನಿರೂಪಣೆ ಮಾಡಲಾಗಿದೆ. ಆದ್ರೆ ಇವರು ರಾಜ್ಯದವರು ಇದು ನಮ್ಮದಲ್ಲ, ಅದು ಅವರದಲ್ಲ ನಮ್ಮದು. ಸಂವಿಧಾನದಲ್ಲಿ ಎಲ್ಲವೂ ಸ್ಪಷ್ಟವಾಗಿ ಅಧಿಕಾರ ಇಲ್ಲ, ಸಮಾನ ಅಧಿಕಾರ ಹಂಚಿಕೆ ಆಗಲಿಲ್ಲ. ದೇಶಕ್ಕೆ ಸಂಬಂಧಪಟ್ಟ ಮಹತ್ವದ ವಿಷಯಗಳು ಕೇಂದ್ರ ಸರ್ಕಾರದಲ್ಲಿ ಇದೆ. ಆದ್ದರಿಂದ ನಮ್ದು ಶುದ್ಧವಾಗಿ ಒಂದು ಇದು ಫೆಡರಲ್ ಗವರ್ಮೆಂಟ್ ಅಲ್ಲ, ಅದನ್ನ ನಾವು ಕ್ವಾಸಿ ಫೆಡರಲ್ ಅಂತ ಹೇಳ್ತೇವೆ, ಅರೆ ಸಂಯುಕ್ತ ವ್ಯವಸ್ಥೆ ಅಂತ. ಹೆಚ್ಚಿನ ಅಧಿಕಾರ ಕೇಂದ್ರಕ್ಕಿದೆ, ರಾಜ್ಯಕ್ಕೆ ಕೆಲವೇ ಅಧಿಕಾರ ಇದೆ, ಸಂಯುಕ್ತ ವ್ಯವಸ್ಥೆ ಇದೆ ಅಷ್ಟೇ. ಈಗ ಕರ್ಕೇರವರಿಗೆ ಎಲ್ಲರಿಗೊಂದು ಆಸೆ, ನನಗೆ ಲೋಕಸಭೆ ಸದಸ್ಯ ಆಗಬೇಕು ಅಥವಾ ಶಾಸಕರಾಗಬೇಕು ಅಥವಾ ರಾಜ್ಯಸಭೆ ಆಗಬೇಕು ಅಂತ. ಅಂದರೆ ಯಾರು ಸದಸ್ಯರಾಗಬಹುದು, ಅದರ ಅರ್ಹತೆಗಳು ಏನು ಅಂತ? ವಿಧಾನಸಭೆ, ರಾಜ್ಯಸಭೆ, ಲೋಕಸಭೆ. ಲೋಕಸಭೆ
ಸಂಸತ್ತಿನ ಸದಸ್ಯರ ಸಂಸತ್ತಲ್ಲಿ 2 ಸದನ ಇದೆ, ಲೋಕಸಭೆ ಮತ್ತು ರಾಜ್ಯಸಭೆ. ಲೋಕಸಭೆಯನ್ನು ನಾವು ಕೆಳಮನೆ ಅಂತ ಹೇಳ್ತೇವೆ, ರಾಜ್ಯಸಭೆ ಮೇಲ್ಮನೆ. ಲೋಕಸಭೆ ಸದಸ್ಯರಾಗಲಿಕ್ಕೆ ಬೇಕಾದ ಅರ್ಹತೆಗಳು ಆ ವ್ಯಕ್ತಿ ಭಾರತದ ಪ್ರಜೆಯಾಗಿರ್ಬೇಕು. ಇದು ಎಲ್ಲದಕ್ಕೂ ಸಮಾನವಾದ್ದು, ಭಾರತದ ಪ್ರಜೆಯಾಗಿರ್ಬೇಕು. ಅಲ್ಲಿ ವಯಸ್ಸು ಲೋಕಸಭೆಗೆ 25 ವರ್ಷ ವಯಸ್ಸಾಗಿರ್ಬೇಕು, ಕನಿಷ್ಠ 25, ಗರಿಷ್ಠ ಮಿತಿ ಇಲ್ಲ. ಹೌದು, ಕನಿಷ್ಠ 25 ವರ್ಷ ವಯಸ್ಸಾಗಿರ್ಬೇಕು. ಮತ್ತೆ ಯಾವುದೇ ಲಾಭ ಬರುವ ಹುದ್ದೆಯಲ್ಲಿ ಇರಬಾರದು, ಮತ್ತೆ ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳು ಅಥವಾ ಅಪರಾಧಿಯಾಗಿರಬಾರ್ದು, ಇತ್ಯಾದಿ ಕೆಲವು ಸಂಸತ್ತು ನಿಗದಿ ಮಾಡುವ ಕೆಲವೊಂದು ಎಲ್ಲ ಅರ್ಹತೆಗಳನ್ನು ಲೋಕಸಭೆ ಸದಸ್ಯನಾಗಲಿಕ್ಕೆ ಸ್ಪರ್ಧೆ ಮಾಡುವ ವ್ಯಕ್ತಿ ಹೊಂದಿರಬೇಕು. ರಾಜ್ಯಸಭೆಗೆ ಬರುವಾಗ ನಾವು ಅದು ಮೇಲ್ಮನೆ, ಅದನ್ನು ಹಿರಿಯರ ಸಭೆ ಅಂತ ನಾವು ಕರಿತೇವೆ, ಎಲ್ಡರ್ಸ್ ಹೌಸ್ ಅಂತ. ಆದ್ದರಿಂದ ಅಲ್ಲಿ ಒಂದು ವಯಸ್ಸಿನ ಮಿತಿ ಸ್ವಲ್ಪ ಜಾಸ್ತಿ, 30 ಕನಿಷ್ಠ 30 ವರ್ಷ ವಯಸ್ಸಾಗಿರ್ಬೇಕು ಅಂತ. ಉಳಿದಂತೆ ಎಲ್ಲವೂ ಸಮಾನವಾದ್ದು. ರಾಜ್ಯಸಭೆಗೆ ಭಾರತದ ಪ್ರಜೆ ಆಗಿರಬೇಕು, ಕನಿಷ್ಠ 30 ವರ್ಷ ವಯಸ್ಸಾಗಿರಬೇಕು, ಯಾವುದೇ ಲಾಭ ಬರುವ ಹುದ್ದೆಯಲ್ಲಿ ಅಂದ್ರೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಉದ್ಯೋಗದಲ್ಲಿ ಇರಬಾರದು ಅಂತ, ಮತ್ತೆ ಯಾವುದೇ ಅಪರಾಧ ಹಿನ್ನೆಲೆ ಇತ್ಯಾದಿಗಳು ಇರಬಾರದು. ಇದು ನಾವು ರಾಜ್ಯಕ್ಕೆ ಬರುವಾಗ ರಾಜ್ಯ ಶಾಸಕಾಂಗದಲ್ಲಿ ಕೂಡ ನಮ್ಮಲ್ಲಿ ಕರ್ನಾಟಕದಲ್ಲಿ ದ್ವಿಸದನ ಪದ್ಧತಿ ಇದೆ, ವಿಧಾನಸಭೆ, ವಿಧಾನ ಪರಿಷತ್ತು. ಅಲ್ಲಿ ಕೂಡ ಆ ರಾಜ್ಯದ ಕ್ಕೆ ಸಂಬಂಧಪಟ್ಟಂತೆ ಭಾರತದ ಪ್ರಜೆಯಾಗಿರಬೇಕು. ವಿಧಾನಸಭೆಗೆ ಅಂತ ಆಗುವಾಗ ಕನಿಷ್ಠ 25 ವರ್ಷ, ಲೋಕಸಭೆಗೆ ಹೇಗೋ ಹಾಗೆ 25 ವರ್ಷ ವಯಸ್ಸಾಗಿರಬೇಕು. ಆಮೇಲೆ ಯಾವುದೇ ಸರ್ಕಾರಿ ಉದ್ಯೋಗದಲ್ಲಿ ಇರಬಾರ್ದು. ಅದೇ ರೀತಿ ಯಾವುದೇ ಇನ್ನಿತರ ಕಾನೂನು ಬಾಹಿರವಾಗಿ ಆತನ ಮೇಲೆ ಯಾವುದೇ ಅಪರಾಧದ ಹಿನ್ನೆಲೆ ಇರಬಾರ್ದು ಇತ್ಯಾದಿ. ವಿಧಾನ ಪರಿಷತ್ತಿಗೆ ಬರುವಾಗ ಅದು ರಾಜ್ಯಸಭೆಯ ನಿಯಮವೇ ಸಾಮಾನ್ಯ ಅನ್ವಯ ಆಗ್ತದೆ. ಭಾರತದ ಪ್ರಜೆ ಆಗಿರಬೇಕು, ಕನಿಷ್ಠ 30 ವರ್ಷ ವಯಸ್ಸಾಗಿರ್ಬೇಕು, ಕನಿಷ್ಠ. ಅಲ್ಲಿ 25, ಇಲ್ಲಿ 30. ಲೋಕಸಭೆ ಅವಧಿ ಅಂದ್ರೆ 5 ವರ್ಷ. ಲೋಕಸಭೆಯ ಅವಧಿ ಲೋಕಸಭೆಯ ಅವಧಿ 5 ವರ್ಷ. ರಾಜ್ಯಸಭೆಗೆ ಅವಧಿ ಅಂತ ಇಲ್ಲ, ಸದಸ್ಯರಿಗೆ ಅವಧಿ ಇದೆ. ರಾಜ್ಯಸಭೆ ನಿರಂತರ ಸದನ. ಯಾಕಂತ ಹೇಳಿದ್ರೆ ಈಗ ನಮ್ಮ ದೇಶದ ರಾಜ್ಯಸಭೆ ಒಟ್ಟು ಸದಸ್ಯರ ಸಂಖ್ಯೆ 250. ಅದರಲ್ಲಿ 238 ಸದಸ್ಯರು ರಾಜ್ಯಗಳಿಂದ ಪ್ರತಿ 2 ವರ್ಷಗಳಿಗೊಮ್ಮೆ ಆಯ್ಕೆ ಆಗ್ತಾರೆ. ಸದಸ್ಯರ ಅಧಿಕಾರಾವಧಿ 6 ವರ್ಷ. ರಾಜ್ಯಸಭೆಯನ್ನು ನಾವು ನಿರಂತರ ಸದನ ಅಂತ ಕರಿತೇವೆ, ಕಂಟಿನ್ಯೂಯಸ್ ಬಾಡಿ ಅಂತ. ಲೋಕಸಭೆ ಒಮ್ಮೆಲೆ ವಿಸರ್ಜನೆ ಆಗ್ತದೆ, 5 ವರ್ಷಕ್ಕೊಮ್ಮೆ ಅದು ವಿಸರ್ಜನೆ. ವಿಧಾನ ಪರಿಷತ್ತು ಕೂಡ ಹಾಗೆ, ಅದು ನಿರಂತರ ಸದನ. ಪ್ರತಿ 2 ವರ್ಷಗಳಿಗೊಮ್ಮೆ 1/3 ಭಾಗದಷ್ಟು ಸದಸ್ಯರು ಆಯ್ಕೆ ಆಗ್ತಾರೆ, ಮತ್ತೆ ಅಷ್ಟೇ ಸದಸ್ಯರು ನಿವೃತ್ತರಾಗ್ತಾರೆ. ಆದ್ದರಿಂದ ಅದು ಯಾವತ್ತೂ ಒಮ್ಮೆಲೆ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವುದಿಲ್ಲ, ನಿರಂತರ ಸದನ. ಲೋಕಸಭೆ ಮತ್ತು ವಿಧಾನಸಭೆ 5 ವರ್ಷಕ್ಕೊಮ್ಮೆ ಚುನಾವಣೆ ಮೂಲಕ ಆಯ್ಕೆ ಆಗುವಂಥದ್ದು. ಯಾರು ಚುನಾವಣೆಯಲ್ಲಿ ಎಲ್ಲ ಭಾರತದ ಎಲ್ಲ ಪ್ರಜೆಗಳು 18 ವರ್ಷ ವಯಸ್ಸನ್ನು ತಲುಪಿದ ಎಲ್ಲ ಪ್ರಜೆಗಳು ಮತದಾನದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ.